ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ದೇವಾಲಯ ಎಂದ ತಕ್ಷಣ ಯಾವುದಾದರೊಂದು ದೇವತೆ ನೆನಪಾಗುವುದು ಸಹಜ. ಆದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಹೇಳಲು ಹೊರಟಿರುವ ಈ ದೇವಾಲಯ ಹಾಗೂ ಅದರ ಎಂದಿರುವ ಕಾರಣ ತಿಳಿದರೆ ನಿಮಗೂ ಅಚ್ಚರಿ ಆಗೋದು ಸಹಜ. ಈ ದೇವಾಲಯವನ್ನು ಯಾವುದೇ ದೇವತೆಗಳಿಗಾಗಿ ನಿರ್ಮಿಸಲಾಗಿಲ್ಲ, ಬದಲಿಗೆ ಸೊಳ್ಳೆಗಳಿಗಾಗಿ ನಿರ್ಮಾಣ ಮಾಡಲಾಗಿದೆ. ಕೇವಲ 5,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಆಂಧ್ರ ಪ್ರದೇಶದಲ್ಲಿರುವ ಈ ದೇವಾಲಯ 2008ನೇ ಇಸವಿಯಲ್ಲಿ ಹೈದರಾಬಾದಿನಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಎಂ ಸತೀಶ್ ಕುಮಾರ್ ಎನ್ನುವವರು ನಿರ್ಮಾಣ ಮಾಡಿದ್ದಾರೆ. ವಾಸ್ತವ ಏನೆಂದರೆ ಈ ದೇವಾಲಯವನ್ನು ಸೊಳ್ಳೆಗಳನ್ನು ಪೂಜಿಸಲು ನಿರ್ಮಿಸಲಾಗಿಲ್ಲ, ಬದಲಿಗೆ ಸೊಳ್ಳೆಗಳಿಂದ ಉದ್ಭವವಾಗುವ ರೋಗಗಳ ಬಗ್ಗೆ ಅರಿವು ಮೂಡಿಸಿ ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸಲು ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆಯಂತೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.